ಸಮಾಜ ಕಲ್ಯಾಣ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ವಿಜ್ಞಾನ ಬಾಲಕರ ಹಾಸ್ಟೆಲ್ ಬೆಂಗಳೂರಿನಲ್ಲಿ ಒಂದು ಪ್ರಮುಖ ಸಮಸ್ಯೆಯಾಗಿದೆ. ಹಾಸ್ಟೆಲ್ನ ಅನಧಿಕೃತ ಜನರು ಬಂದು ಇಲಾಖೆಯ ಅನುಮತಿ ಇಲ್ಲದೆ ಕಬಡ್ಡಿ ಪಂದ್ಯಾವಳಿಯನ್ನು ಆಡಿದ್ದಾರೆ ಮತ್ತು ಹಾಸ್ಟೆಲ್ನಲ್ಲಿ ಅನುಮತಿ ಇಲ್ಲದೆ ರಾಜಕಾರಣಿಗಳ ಬ್ಯಾನರ್ಗಳನ್ನು ಹಾಕಲಾಗಿದೆ. ಹಾಸ್ಟೆಲ್ನಲ್ಲಿ ರಾಜಕಾರಣಿಗಳ ಬ್ಯಾನರ್ಗಳಿಗೆ ಇಲಾಖೆ ಏಕೆ ಅವಕಾಶ ನೀಡುತ್ತಿದೆ? ಈ ವಿಷಯದ ಬಗ್ಗೆ ವಿದ್ಯಾರ್ಥಿಗಳು 2 ದಿನಗಳ ಮೊದಲೇ ನೋಡಲ್ ಅಧಿಕಾರಿಗಳಿಗೆ, ಜಂಟಿ ನಿರ್ದೇಶಕರಿಗೆ, ಸಹಾಯಕ ನಿರ್ದೇಶಕರು ಬೆಂಗಳೂರು ಅವರಿಗೆ ಮಾಹಿತಿ ನೀಡಿದರು. ಆದರೆ ಅವರು ಈ ವಿಚಾರವಾಗಿ ಯಾವುದೇ ಕ್ರಮ ಕೈಗೊಂಡಿಲ್ಲ. ಅನಧಿಕೃತ ವ್ಯಕ್ತಿಗಳಿಂದ ಹಾಸ್ಟೆಲ್ನಲ್ಲಿರುವ ವಿದ್ಯಾರ್ಥಿಗಳಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ. ವರದಿ ಆಂಟೋನಿ ಬೇಗೂರು. ಎಲ್ಲಿ ಬಂತು